ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದ ಪೂರ್ವ ಭಾಗದಲ್ಲಿ ಅತ್ತಾವರ ಕಡೆಗೆ ಸಂಚರಿಸುವ ರಸ್ತೆಯಲ್ಲಿ ನಿತ್ಯ ಟ್ರಾಫಿಕ್ ಜಾಮ್ನಿಂದಾಗಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಮಾರ್ಟ್ ಸಿಟಿ ಎಂದು ಕರೆಸಿಕೊಳ್ಳುವ ಮಂಗಳೂರಿನಲ್ಲಿ ಇನ್ನೂ ಸರಿಯಾದ ಸಿಗ್ನಲ್ ವ್ಯವಸ್ಥೆ ಇಲ್ಲದಿರುವುದು ನಿಜವಾಗಿಯೂ ಜಿಲ್ಲಾಡಳಿತದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದಿರುವ ಕೈಗನ್ನಡಿ. ಅತಿ ಹೆಚ್ಚಾಗಿ ಜನರು ಓಡಾಡುವಂತಹ ರೈಲ್ವೆ ನಿಲ್ದಾಣ ಸಮೀಪದ ರಸ್ತೆಯಲ್ಲಿ ವಾಹನ ದಟ್ಟಣೆ ಸಹಜ. ಆದರೆ ಟ್ರಾಫಿಕ್ ಸಿಗ್ನಲ್ ಅಥವಾ ಟ್ರಾಫಿಕ್ ಪೊಲೀಸ್ ಅಳವಡಿಸದೆ ಅಪಘಾತಗಳಿಗೆ ಆಹ್ವಾನ ನೀಡಲಾಗ್ತಾ ಇದೆ ಎಂಬ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ಇನ್ನು ರಸ್ತೆ ಅಪಘಾತದಿಂದ ಜೀವಬಲಿ ಪಡೆದ ನಂತರವೇ ಎಚ್ಚೆತ್ತುಕೊಳ್ಳುವುದು ಜನಪ್ರತಿನಿಧಿಗಳಿಗೆ ಮಾಮೂಲಾಗಿ ಹೋಗಿದೆ. ರಸ್ತೆ ಕಾಮಗಾರಿ, ರಸ್ತೆ ಅಭಿವೃದ್ಧಿಗೆ ಅನುದಾನ ಹಾಕುವುದಲ್ಲ, ಕಡೇ ಪಕ್ಷ ಅಪಘಾತ ಸಂಭವನೀಯ ರಸ್ತೆಗಳಲ್ಲಿ ಒಂದು ಟ್ರಾಫಿಕ್ ಪೊಲೀಸ್ ನಿಯೋಜನೆ ಮಾಡುವ ಬಗ್ಗೆಯೂ ಯೋಚನೆ ಇಲ್ಲದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನಸಾಮಾನ್ಯರು ಸಂಕಷ್ಟ ಅನುಭವಿಸುವಂತಾಗಿದೆ. ಸೆಂಟ್ರಲ್ ರೈಲ್ವೆ ಸ್ಟೇಷನ್ನಿಂದ ಪೂರ್ವ ಭಾಗದಲ್ಲಿರುವ ಅತ್ತಾವರ ಸೈಡಿನ ರೈಲ್ವೆ ಸ್ಟೇಷನ್ನಿಂದ ಹೊರಗೆ ಬರುವ ದ್ವಾರದಲ್ಲಿ ಹೆಚ್ಚಿನ ರೈಲುಗಳು ಇಲ್ಲಿ ಪ್ಲಾಟ್ಫಾರ್ಮ್ 4 and 5 ಅಥವಾ 2 and 3ಗೆ ಬರ್ತಾ ಇದ್ದರೆ ಅಲ್ಲಿರುವ ಸಾವಿರಾರು ಪ್ರಯಾಣಿಕರು ನಗರಕ್ಕೆ ಅಲ್ಲಿಂದ ಪ್ರವೇಶಿಸುತ್ತಿದ್ದಾರೆ. ಇಲ್ಲಿ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಎದುರುಗಡೆ ರಿಕ್ಷಾದ ಪ್ರೀಪೇಯ್ಡ್ ಕೌಂಟ್ರ್ ಇದ್ದರು. ಈ ಕಡೆ ಇರುವ ಯಾವುದೇ ಪ್ರೀಪೇಯ್ಡ್ ಕೌಂಟ್ರ್ ಇಲ್ಲ. ಇಲ್ಲಿ ರಿಕ್ಷಾಗಳು ರಸ್ತೆಯಲ್ಲಿ ನಿಂತುಕೊಂಡು ಜನರಿಗೆ ಮತ್ತು ಇತರ ವಾಹನಗಳಿಗೆ ಬ್ಲಾಕ್ ಆಗ್ತಾ ಇದೆ. ಕೆಲವೊಮ್ಮೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬ್ಲಾಕ್ ಆಗುವಂಥ ಸ್ಥಿತಿ ಇತ್ತು. ಇದು ಕೆಲವೇ ಮುಂಚೆ ಅಲ್ಲಿ ಪೊಲೀಸ್ಗಳು ಅವರನ್ನು ನಿಯಂತ್ರಣ ಮಾಡ್ತಾಯಿದ್ರು. ಮತ್ತು ಇಚ್ಚಿನ ದಿನಗಳಲ್ಲಿ ಯಾವುದೇ ಟ್ರಾಫಿಕ್ ಪೊಲೀಸ್ ಕಾಣ್ತಾ ಇಲ್ಲ. ಇದು ರೈಲ್ವೆ ಪ್ರಯಾಣಿಕರಿಗೆ ಅಲ್ಲದೆ ಆ ಅತ್ತಾವರ ಸೈಡು ಡಿಮಾರ್ಟು ಅಥವಾ KMCಯಿಂದ ಬರುವ ರೋಗಿಗಳಿಗೆ ಮತ್ತು ಅವರ ಸಂಬಂಧಿಕರಿಗೆ ತೊಂದರೆ ಆಗುತ್ತಿದ್ದು, ನಗರದ ಪೊಲೀಸ್ ಆಯುಕ್ತರು ಮತ್ತು ಅವರ ಟ್ರಾಫಿಕ್ ಇಲಾಖೆಯವರು ದಯವಿಟ್ಟು ಇಲ್ಲಿ ಒಂದು ರೈಲು ಬರುವ ಸಮಯದಲ್ಲಿ ಆದರೂ ಒಂದು ಟ್ರಾಫಿಕ್ ಪೊಲೀಸನ್ನು ನಿಯೋಜನೆಗೊಳಿಸಿ ಈ ರಸ್ತೆ ಎದುರುಗಡೆ ಬ್ಲಾಕ್ ಆಗೋದನ್ನು ತಪ್ಪಿಸಿ ಜನರಿಗೆ ಕಿರಿಕಿರಿ ಆಗೋದನ್ನು ತಪ್ಪಿಸಬೇಕಂತೇಳಿ ಜನರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ.